ಕರಾವಳಿ ಜಿಲ್ಲೆಗಳಲ್ಲಿ ಮುಂಗಾರು ಚುರುಕಾಗಿದ್ದು ಕಳೆದ 2 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಮಂಗಳೂರು ನಗರದ ಕಂಕನಾಡಿ ನಾಕುರಿ ಬಳಿಯ ಗರೋಡಿಯಲ್ಲಿ ಭಾರಿ ಮಳೆಯ ಪರಿಣಾಮ 4 ಬಾಡಿಗೆ ಮನೆಗಳಿದ್ದಂತಹ ಹಳೆಯ ಹಂಚಿನ ಕಟ್ಟಡದ ಮೇಲೆ ಹಿಂಭಾಗದ ಆವರಣ ಗೋಡೆ ಕುಸಿದು ಬಿದ್ದು 2 ಕುಟುಂಬಗಳಿಗೆ ಸೇರಿದಂತಹ 2 ಮಕ್ಕಳು ಮತ್ತು ಓರ್ವ ಮಹಿಳೆ ಸೇರಿದಂತೆ 3 ಮೃತಪಟ್ಟ ಘಟನೆ ಇಂದು ಮುಂಜಾನೆ ಸಂಭವಿಸಿದೆ. 35 ವರ್ಷ ಪ್ರಾಯದ ಶಾಂತ, 7 ವರ್ಷ ಪ್ರಾಯದ ಅನಾಮಿಕಾ ಮತ್ತು 3 ವರ್ಷ ಪ್ರಾಯದ ಬಾಲಕಿ ತನು ಮೃತಪಟ್ಟವರು. ದುರಂತದ ಅವಶೇಷಗಳಿಂದ 14 ವರ್ಷ ಪ್ರಾಯದ ಅಲ್ಕಾ, 11 ವರ್ಷ ಪ್ರಾಯದ ಅನುಷ್ಕಾ ಮತ್ತು 40 ವರ್ಷ ಪ್ರಾಯದ ಬಾಲಕೃಷ್ಣ ಇವರನ್ನ ಸುರಕ್ಷಿತವಾಗಿ ಹೊರತೆಗೆದು ರಕ್ಷಿಸಲಾಗಿದೆ. ಗರುಡಿಯಲ್ಲಿರುವಂತಹ ಕಂಕನಾಡಿ ನಗರ ಪೊಲೀಸ್ ಠಾಣೆಯ ಹಿಂಬದಿ ಉದ್ದಕ್ಕೆ ಒಂದೇ ಕಟ್ಟಡಿಯಲ್ಲಿ ಹಳೆಯ ಹಂಚಿನ ಮನೆಯನ್ನ 4 ಬಾಡಿಗೆ ಮನೆಗಳನ್ನಾಗಿಸಿ ಪ್ರತ್ಯೇಕ ಬಾಡಿಗೆ ಕೊಡಲಾಗಿದ್ದು, ಈ ಕಟ್ಟಡಕ್ಕೆ ಹಿಂಬದಿಯ ಆವರಣ ಗೋಡೆ ಇಂದು ಮುಂಜಾನೆ 4:45ರಿಂದ 5 ಗಂಟೆ ಮಧ್ಯೆ ಏಕಾಏಕಿ ಕುಸಿದು ಬಿದ್ದಿದೆ. ಇದರಿಂದ 2 ಕುಟುಂಬಗಳಿಗೆ ಹಾನಿಯಾಗಿದೆ. ಈ ಪೈಕಿ ಒಂದು ಮನೆಯಲ್ಲಿ ಬಿಹಾರ ಮೂಲದ 37 ವರ್ಷ ಪ್ರಾಯದ ಲಾಲ್ ಬಾಬು ಎಂಬುವರ ಪತ್ನಿ, 34 ವರ್ಷ ಪ್ರಾಯದ ಇಂದು ಹಾಗೂ 4 ಮಕ್ಕಳಾದ ಅಲ್ಕಾ, ಅನುಷ್ಕಾ, ಅನಾಮಿಕಾ ಮತ್ತು ತನು ಎಂಬುವರೊಂದಿಗೆ 8 ವರ್ಷಗಳಿಂದ ನೆಲೆಸಿದ್ರು. ದುರಂತದಲ್ಲಿ ಅನಾಮಿಕಾ ಮತ್ತು ತನು ಎಂಬ 2 ಪುಟ್ಟ ಮಕ್ಕಳು ಸಾವನ್ನಪ್ಪಿದ್ದಾರೆ. ಹಾನಿಗೀಡಾದ ಇನ್ನೊಂದು ಮನೆಯಲ್ಲಿ ಉಡುಪಿ ಮೂಲದ ಬಾಲಕೃಷ್ಣ ಮತ್ತು ಅವರ ಪತ್ನಿ ಶಾಂತ ಎಂಬುವರು ಕಳೆದ 8 ತಿಂಗಳಿನಿಂದ ವಾಸವಾಗಿದ್ದು, ಈ ಪೈಕಿ ಶಾಂತ ಮಣ್ಣಿನಡಿ ಸಿಲುಕಿ ಮೃತಪಟ್ಟಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಪೊಲೀಸರು ಹಾಗೂ ಸ್ಥಳೀಯರು ಸೇರಿಕೊಂಡು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಘಟನೆಯಲ್ಲಿ ಗಾಯಗೊಂಡವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜಿಲ್ಲಾಧಿಕಾರಿ ದರ್ಶನ್ ಮತ್ತು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೆಹಲಿ ಪ್ರವಾಸದಲ್ಲಿರುವಂತಹ ಆರೋಗ್ಯ ಖಾತೆಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಈ ಘಟನೆಯ ಹಿನ್ನೆಲೆಯಲ್ಲಿ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿದ್ದಾರೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿದ ಸಚಿವರು ತ್ವರಿತ ಪರಿಹಾರ ಕ್ರಮಗಳಿಗೆ ಸೂಚಿಸಿದ್ದಾರೆ. ಗಾಯಾಳುಗಳಿಗೆ ಸರ್ಕಾರದ ವತಿಯಿಂದಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸಾ ವೆಚ್ಚ ಭರಿಸಲು ಹಾಗೂ ಮೃತರ ಕುಟುಂಬದವರಿಗೆ ಇಂದೇ ಪರಿಹಾರ ಮೊತ್ತ ನೀಡಲು ಅವರು ನಿರ್ದೇಶಿಸಿದ್ದಾರೆ. ಸಚಿವರು ಇಂದು ಮಧ್ಯಾಹ್ನ ಮಂಗಳೂರು ತಲುಪುವ ನಿರೀಕ್ಷೆ ಇದೆ. ಈ ನಡುವೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ಒದಗಿಸುವ ಬಗ್ಗೆ ತಾನು ಪ್ರಯತ್ನ ಮಾಡ್ತೇನೆ. ಪ್ರಕೃತಿ ವಿಕೋಪಗಳನ್ನು ತಡೆಯುವ ನಿಟ್ಟಿನಲ್ಲಿ ಗಟ್ಟಿಮುಟ್ಟಾದ ಆವರಣ ಗೋಡೆ ಕಟ್ಟಿಸಲು ಸರ್ಕಾರ ನೆರವು ಒದಗಿಸಬೇಕು ಅಂತ ಒತ್ತಾಯಿಸುತ್ತೇನೆ ಅಂತ ಹೇಳಿದ್ದಾರೆ. ಘಟನೆಯ ಬಗ್ಗೆ ಪ್ರತ್ಯಕ್ಷದರ್ಶಿ ಹಾಗೂ ಪಕ್ಕದ ಮನೆಯ ನಿವಾಸಿ ಜಯರಾಮ್ ಎಂಬುವರು ಮಾಹಿತಿ ನೀಡಿ, ಮುಂಜಾನೆಯ ವೇಳೆ ನಾವು ಮಲಗಿದ್ದಾಗ ಒಮ್ಮೆಲೆ ದೊಡ್ಡ ಶಬ್ದ ಕೇಳಿಸಿತು. ಎಚ್ಚರಗೊಂಡಾಗ ಪಕ್ಕದ ಮನೆಯಿಂದ ಬೊಬ್ಬೆ ಮತ್ತು ನರಳಾಟ ಕೇಳಿಸಿತು. ಕೂಡಲೇ ಓಡಿ ಹೋಗಿ ಬಾಗಿಲು ತೆರೆಯಲು ಪ್ರಯತ್ನಿಸಿದೆ, ಆದರೆ ಬಾಗಿಲು ತೆರೆಯಲು ಸಾಧ್ಯ ಆಗಲಿಲ್ಲ. ಕೂಡಲೇ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ನೀಡಿದೆ. ಬಳಿಕ ಪೊಲೀಸರು ಮತ್ತು ಅಗ್ನಿಶಾಮಕ ದಳದವರು ಆಗಮಿಸಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದಾರೆ ಅಂತ ತಿಳಿಸಿದ್ರು. ಒಂದು ಕಾಂಪೌಂಡ್ ಕುಸಿದು ಹಳೆಯದಾದಂಥ ಮಣ್ಣಿನ ಮನೆಯ ಗೋಡೆ ಇರುವಂಥ ಮನೆಗಳಿಗೆ ಕುಸಿದು ಬಿದ್ದು ಈಗಾಗಲೇ ಬಂದಂಥ ಪೊಲೀಸ್ ವರದಿ ಮತ್ತು ಇನ್ನಿತರ ಜನರ ಅಧಿಕಾರಿಗಳಂತ ತಿಳ್ಕೊಂಡ ಹಾಗೆ 3 ಜನರ ಜೀವಕ್ಕೆ ಅಪಾಯ ಹಾಗೆ ಜೀವ ಹಾನಿಯಾಗಿದೆ ಅಂತೇಳುವಂಥದ್ದನ್ನು ತಿಳ್ಕೊಂಡು ಬಂದಿದೆ. ಇನ್ನೂ ಕೆಲವರಿಗೆ ಪೆಟ್ಟಾಗಿದೆ. ಅದು ಅವರು ಚಿಕಿತ್ಸೆ ಮಾಡುವಂಥ ರೀತಿಯ ಎಲ್ಲ ಕೆಲಸ ಕಾರ್ಯಗಳಾಗ್ತಾ ಇದೆ. ಒಟ್ಟಾರೆ ಈಗಾಗಲೇ ನಾನು ಇನ್ನೂ ಇದಾದ ನಂತರ ಆಸ್ಪತ್ರೆಗೆ ಹೋಗಿ ಭೇಟಿ ಕೊಟ್ಟು ಚಿಕಿತ್ಸೆ ಇರುವಂಥ ಆ ಎಲ್ಲ ಬಂಧುಗಳನ್ನು ಕೂಡ ಅವರ ಆರೋಗ್ಯ ವಿಚಾರಣೆ ಮಾಡುವಂಥದ್ದು, ಅಧಿಕೃತವಾಗಿ ವೈದ್ಯರ ಹತ್ರ ಮಾತಾಡಿಸ್ಕೊಂಡು ಅದರ ಎಲ್ಲ ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಆದರೆ ಒಟ್ಟಾರೆಯಾಗಿ ಹೇಳಬೇಕು ಅಂತೇಳಿ ಆದರೆ ಇದೊಂದು ಹಳೆಯದಾದಂಥ ಒಂದು ಕಂಪೌಂಡ್. ಆ ಕಂಪೌಂಡ್ ದೊಡ್ಡದಾದ ಕಂಪೌಂಡು, ಎಕರೆಗಟ್ಟಲೆ ಇರುವಂಥ ಕಂಪೌಂಡ್ನಲ್ಲಿ ಭಾಳ ಹಳೆಯ ಪುರಾತನವಾದಂಥ ಮಣ್ಣಿನ ಮನೆ ಇರುವಂಥ ಒಂದೇ ಮಾಡಿನಡಿಯಲ್ಲಿ 4 ಮನೆಗಳು, ಸಣ್ಣ ಸಣ್ಣ ಮನೆಗಳು, ಕೂಲಿ ಕಾರ್ಮಿಕರಿಗೆ, ಕಾರ್ಮಿಕ ವರ್ಗದವರಿಗೆ ಉಳ್ಕೊಳ್ಳುವಂಥ ದೃಷ್ಟಿಯಲ್ಲಿ ಇದ್ದಂಥ ಮನೆಗಳು. ಹಾಗಾಗಿ ಅದರ ಹಿಂದುಗಡೆ ಒಂದು ದೊಡ್ಡದಾದ ಒಂದು ಕಪ್ಪು ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ವಾಲ್, ರಿಟೈನಿಂಗ್ ವಾಲ್ ಥರ ವಾಲ್ ಇತ್ತು. ಆ ವಾಲ್ ಕಲ್ಲಿನ ವಾಲು, ಕೆಂಪು ಕಲ್ಲಿಂದು ಮತ್ತು ಕಪ್ಪು ಕಲ್ಲಿಂದು. ಅದು ವಾಲ್ ಸಡನ್ನಾಗಿ ಬಿದ್ದಾಗ ಮಲ್ಕೊಂಡಿದ್ದವರ ಮೈ ಮೇಲೆ ಬಿದ್ದು ಅವರಿಗೆ ಭಾಳ ವಿಪರೀತವಾದಂಥ ಗಾಯಗಳು ಮತ್ತು ಅದರಲ್ಲಿ ಕೂಡ 2 ಸಣ್ಣ ಸಣ್ಣ ಮಕ್ಕಳು, ಶಾಲೆಗೆ ಹೋಗುವ ಮಕ್ಕಳು, ಅದರಲ್ಲಿ ಕೂಡ ಒಂದು ಹುಡುಗಿ ಕಪಿತಾನಿಯೋ ಶಾಲೆಯಲ್ಲಿ ಕಲಿತಿರುವಂಥ ವಿದ್ಯಾರ್ಥಿನಿ, ಹಾಗೆ 2 ಮಕ್ಕಳು ಅಸುನೀಗಿದ್ದಾರೆ ಮತ್ತು ಒಂದು ಮಹಿಳೆ ಅಸುನೀಗಿದ್ದಾರೆ ಅಂತ ಹೇಳುವಂಥದ್ದು ಇವತ್ತು
ಸಿಕ್ಕಿದಂಥ ಮಾಹಿತಿ. ತಕ್ಷಣ ಅದಕ್ಕೆ ಪ್ರಕೃತಿ ವಿಕೋಪದ ಪರಿಹಾರ ಅಂತೂ ಸಿಗುತ್ತೆ, ಕೊಡ್ತಾರೆ. ಆದರೆ ಒಟ್ಟು ಆದಂಥ ಘಟನೆಗಳಲ್ಲಿ ಅವರು ಕೂಲಿ ಕಾರ್ಮಿಕರು ಅದು ಬೇರೆ ಬೇರೆ ಕಾರ್ಮಿಕ ವರ್ಗದವರು ಎಲ್ಲೆಲ್ಲಿ ಕೆಲಸ ಮಾಡ್ತಾಯಿದ್ರು, ಅವರು ಕಾರ್ಮಿಕ ವರ್ಗದ ಇಲಾಖೆಯೊಂದಿಗೆ ನೋಂದಣಿ ಮಾಡಿಕೊಂಡು ಅದರಿಂದ ಯಾವುದಾದ್ರೂ ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ಬೋದಾ, ಅಥವಾ ಪ್ರಾವಿಡೆಂಟ್ ಫಂಡ್ ಇಲಾಖೆಯ ವತಿಯಿಂದ ಅಥವಾ ಬೇರೆ ಬೇರೆ ರೀತಿಯ ಇಲಾಖೆ ವತಿಯಿಂದ ಅವರಿಗೆ ಇನ್ನಿತರ ಅವರು ಕಾರ್ಮಿಕರ ಕಡೆ ಯಾವ ರೀತಿಯ ಲಾಭವನ್ನು ಮಾಡಿಕೊಳ್ಬೋದು ಅಂತೇಳಿ ಕೂಡ ಅದನ್ನು ಕೂಡ ನಾನು ಅಧಿಕಾರಿಗಳ ಹತ್ರ ಈಗಾಗಲೇ ಮಾತಾಡಿದ್ದೇನೆ. ಇನ್ನು ಪುನರಪಿ ಕೂಡ ನಾನು ಸಂಪೂರ್ಣವಾದಂಥ ಮಾಹಿತಿಗಳನ್ನು ತಿಳ್ಕೊಂಡು ಅವರಿಗೆ ಹೆಚ್ಚಿನ ಪರಿಹಾರವನ್ನು ದೊರಕಿಸಿಕೊಡುವಂಥ ದೃಷ್ಟಿಯಲ್ಲಿ ನಾನು ಕೂಡ ಸ್ಥಳೀಯ ಶಾಸಕನಾಗಿ ನಾನು ನನ್ನ ಸಂಪೂರ್ಣ ಪ್ರಯತ್ನಗಳನ್ನು ಮಾಡ್ತೇನೆ. 4:30 ಗಂಟೆ ಟೈಮಿಗೆ ನಾವು ಮಲಗಿದ್ದೇವೆ. ಇಲ್ಲಿ ಒಮ್ಮೆಲೆ ಸೌಂಡ್ ಬಂದು ನೋಡುವಾಗ ಎಲ್ಲ ಹಂಚೆಲ್ಲ ಬೀಳ್ತಿತ್ತು. ಮತ್ತು ಹೊರಗಡೆ ನೋಡಿದ್ರೆ ಇದು ಜಾಮ್ ಆಗಿತ್ತು. ಬಂದು ಓಡಿ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋದೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದೆ. ಅವರೆಲ್ಲ ಬಂದು ಫೈರ್ ಸರ್ವಿಸ್ ಎಲ್ಲ ತರಿಸಿ ಒಳ್ಳೆ ಹೆಲ್ಪ್ ಮಾಡಿ ಆಚೆವರೆಗೆ ಆಚೆ ಮನೆಯವರನ್ನೆಲ್ಲ ಬಿಸಿಲಿಗೆ ಹೋಗುವ ಅವರೆಲ್ಲ ಲಾಸ್ಟ್ ಮನೆಯವರು ಸಿಕ್ಕಾಕೊಂಡಿದ್ರು. 4 ಮಕ್ಕಳು ಒಳಗಡೆ ಇತ್ತು. ಇನ್ನೊಂದು ಮನೆಯಲ್ಲಿ 2 ಗಂಟೆ ಹೆಂಡತಿ ಒಳಗಡೆ ಇದ್ರು. ಈ ಮನೆಯ ಇದರ ಪಕ್ಕದ ಮನೆಯವರು ಮತ್ತು ನಾವು ದೇವರದಿಂದ ನಮಗೇನು ತೊಂದರೆ ಆಗಿಲ್ಲ. ಆದರೆ ಮನೆ ಮೇಲೆ ಎಲ್ಲ ಬರೆ ಬಿದ್ದು ಎಲ್ಲ ಇದಾಗಿದೆ. ಅವರು ತಡೆಗೋಡೆ ಕಟ್ಟಿದ್ರು, ಕಟ್ಟಿ ಎಲ್ಲ ಸೇಫ್ ಇತ್ತು. ಮತ್ತೆ ಮನೆ ಕೂಡ ಹಾಗೆ ಗಟ್ಟಿ ಮಾಡಿ ಕೊಟ್ಟಿದ್ರು, ಏನು ಮನೆಯವ್ರದ್ದು ಏನು ಪ್ರಾಬ್ಲಮ್ ಅಲ್ಲ. ಮಳೆ ಬಂದು ನೀರು ಕುಸಿದು ಹೇಳಲಿಕ್ಕೆ ಆಗುದಿಲ್ಲ, ಆ ಥರ ಆಗಿ ಬಿದ್ದು ಹೋಗಿದೆ. ಲಾಸ್ಟ್ ಮನೆಯವರು ಫರ್ನಿಚರ್ ಕೆಲಸ ಮಾಡ್ತಾ ಇದ್ದವರು, ಮತ್ತೊಬ್ರು ಕೂಡ ಇದು ಫರ್ನಿಚರ್ ಅಲ್ಲಿ ಆಕಾರಲ್ಲಿ ಕೆಲಸ ಮಾಡ್ತವ್ರು, ಮತ್ತೊಬ್ರು ಇಲ್ಲಿ ಸೆಲೂನ್ ಉಂಟು. ನಂದು ಪಿಕಪ್ ಟೆಂಪೋ ಡ್ರೈವರ್ ಆಗಿ ಆಟೋದಲ್ಲಿದ್ದೇನೆ.